ಕಾಂಗ್ರೆಸ್ ಬಂದನೆ ಬೇಜಾರು ಅದು ಬೋತೀನಿ ಇಂಕೆಲೆಗೆ ಇದೆ ಬಸ್ಗೆ ಪೂರ ಫ್ರೀ ಕೊಡ್ತೀರಿ ಇಂಕೆಲೆಗ್ದಲ್ಲ ಲಾಭ ಅಜ್ಜೈತಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಲ್ದೇರಿ ಧರ್ಮೂಲೆ ಸುಂಬಪ್ಪೇರಿ ಗೌರ್ಮೆಂಟ್ ಬಸ್ ಇಂಕೆಲೆಗಿನ ಲಾಭ ಉಂಡೈತಿ ಎಂಕ್ಲೆಗೆ ಟ್ಯಾಕ್ಸ್ ಬಾರ್ದು ಎಂಕ್ಲೇನೆ ಹೋಯ್ತದೆ ಪೆರ ಗ್ಯಾರಂಟಿ ಮೋದಿ ಮಲ್ಪೇರು ಅದೇ ಪೆಟ್ರೋಲ್ ಕಮ್ಮಿ. ಹಾಯ್ ಹಲೋ ನಮಸ್ಕಾರ. ಸೊ ಇವತ್ತಿನ ವಿಶೇಷ ಕಾರ್ಯಕ್ರಮ. ಸೊ ನಾವೆಲ್ಲರೂ ಕೂಡ ಈಗ ರಾಜ್ಯದಾದ್ಯಂತ ಸುದ್ದಿ ಆಗ್ತಾ ಇರುವಂಥದ್ದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಸೊ ರಾಜ್ಯದಲ್ಲಿ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡೋದಕ್ಕೆ ಹೋಗಿ ಈಗ ಗ್ಯಾರಂಟಿ ಸುಳಿಯಲ್ಲಿ ಕರ್ನಾಟಕ ಸರ್ಕಾರ ಸಿಕ್ಕಾಕೊಂಡಿದೆ. ಸೊ ಇದರಿಂದ ಬಚಾವಾಗೋದಕ್ಕೆ ಈಗ ಬೆಲೆ ಏರಿಕೆ ಮಾಡ್ತಾ ಇದೆ. ಅದು ಮದ್ಯದಿಂದ ಆಗಿರ್ಬೋದು, ಹಾಲಿನ ಬೆಲೆ ಆಗಿರ್ಬೋದು, ಅಥವಾ ಎಲ್ಲ ರೀತಿಯ ಬೆಲೆ ಏರಿಕೆಗಳಾಗ್ತಾ ಇದೆ. ಈಗ ಸ್ಪೆಷಲಿ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಮೇಲೆ ಇರುವಂತಹ ಒಂದು ಆರೋಪ. ಸೊ ಇದಕ್ಕೆ ಮಂಗಳೂರಿನ ಜನತೆ ಏನು ಹೇಳ್ತಾರೆ? ನಿಜಕ್ಕೂ ಕೂಡ ಬೆಲೆ ಏರಿಕೆ ಆಗಿರುವಂಥದ್ದು ರಾಜ್ಯ ಸರ್ಕಾರದಿಂದನಾ? ಆ್ಯಂಡ್ ರಾಜ್ಯ ಸರ್ಕಾರದಿಂದ ಆಗಿರೋದು ಹೌದು ಅಂತಾದರೆ ಯಾವ ಕಾರಣಕ್ಕೋಸ್ಕರ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ? ಸ್ಪೆಷಲಿ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡೋದಕ್ಕೋಸ್ಕರ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಪಕ್ಕಾ ಮಾಡ್ತಾ ಇರೋದು ಪ್ರೂವ್ ಆಗ್ತಾ ಇದೆಯಾ? ಇದೆಲ್ಲದನ್ನ ಆ್ಯಂಡ್ ಸ್ಪೆಷಲ್ ನಾವು ಈಗ ಇರುವಂಥದ್ದು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡಲ್ಲಿ. ಸೊ ಇಲ್ಲಿ ಹಲವಾರು ಬಸ್ಗಳಿದೆ, ಸಾವಿರಾರು ಬಸ್ಗಳು ಇಲ್ಲಿ ಬರುತ್ತೆ. ಸೊ ನಿತ್ಯವೂ ಕೂಡ ಸಾವಿರಾರು ರೂಪಾಯಿಯ ಡೀಸೆಲ್ಗಳನ್ನು ತುಂಬ್ತಾರೆ. ಅವರ ಜೀವನದ ಕಥೆಯೂ ಆಗಿರ್ಬೋದು. ಆ್ಯಂಡ್ ಹಲವಾರು ಜನರು ಸಾರ್ವಜನಿಕರು ಕೂಡ ಸೇರುವಂಥ ಜಾಗ ಮಂಗಳೂರಿನ ಕೇಂದ್ರ ಪ್ರದೇಶ. ಸೊ ಹಾಗಿರೋದ್ರಿಂದ ಜನತೆ ಏನು ಹೇಳ್ತಾರೆ, ಅವರ ರಿವ್ಯೂಗಳು ಏನಿದೆ, ಸರ್ಕಾರದ ಈ ಒಂದು ನಿಲುವಿನ ಬಗ್ಗೆ ನೋಡ್ಕೊಂಡು ಬರೋಣ. ಪೆಟ್ರೋಲ್ದ ರೇಟ್ ಬಂಡ ಇತ್ತೆ ದನ್ನಕ್ಲಿತ್ತ ಬಸ್ಸು ನಡಪಣೆ ಬಾರಿ ಬಂಗೋಡು ಹೆಜ್ಜೆ ಬಂಡ ಇತ್ತು ಮುಂಜಾನೆ ಬಸ್ ಒಟ್ಟು ಕೆಲವು ಕಂಕರಗಡೆ 500-400 ರೂಪಾಯಿ ಉಂಟು. ಐಟಿ ಟ್ಯಾಕ್ಸ್, ಇನ್ಸೂರೆನ್ಸ್, ಗಾರ್ದ ಸ್ಪೇರ್ ಬಂದು ಮೇಂಟೆನೆನ್ಸ್ ಪೂರ ಅವ್ರಿಗೆ ದನ್ನಕ್ಲಿತ್ತ ಆಲ ಐತೆಟ್ಟಿ ನೆತ್ತ ತರತೆ ಮಿತ್ತ ಬರೆ ಬಾಡ್ಲಿಕ್ಕೆ ಒಂದು ಡೀಸೆಲ್ದ ಒಂಜಿ 10 ಲೀಟ್ರ್ ಜೋರ ಬಂಡ ಏತೊಂಡಲ್ಪ 3 ರೂಪಾಯಿ 30 ರೂಪಾಯಿ 100 ಲೀಟ್ರ್ ಡೀಸೆಲ್ ಒಬ್ಬರ ಗಾಡ್ಲು ಉಂಟು 300 ರೂಪಾಯಿ ಅಂಚ ದನ್ನಕ್ಲೆ ಮಿತ್ತು ಬುರ್ಲ ಅಂಚ ನಾವು ನೆಟ್ಟು ಚಾನ್ಸೇ ಇಜ್ಜಿ ಇತ್ತೆ ಮುಕ್ಕಳು ಪಲ್ಪುಡು ಉದಾಹರಣೆ ಕೊರ್ಪೆ ಗ್ಯಾರಂಟಿ ಬಂದು ಕೊರಿಯರ್ತೆ ಏರ್ನ ಕಾಸ್ತ ಕೊರ್ಪುನಿ ಏರ್ನ ವೈಟ್ ದಿಂಜ ಒಂದೇನು ವೈಟ್ ದಿಂಜವನು ಇಂದು ಪೆಟ್ರೋಲ್ ಡೀಸೆಲ್ ಒಂಜು ಪೆಟ್ರೋಲ್ ಡೀಸೆಲ್ ಏರ್ಸಾಯಿರಿ ಮುರಾಣಿ ಗಂಗಸವ್ರಿಗೆ ಏರ್ಸಾರ ಸೈಡ್ ಅವು ಬಾರ್ಗೋಡ್ ಬೂರ್ನ ಅಂತ ಕಮ್ಮಿ ಮಾಡ್ದು ಇಲ್ಲಾಡೆ ಬೋದು ಬೂರ್ವಿ ಅವು ಮೇಲೆ ಸಂಗತಿ ಅತ್ತೆ ಗಂಗಸವ್ರು ಏರ್ಸಾಯಿರಿ ನನ್ನ ಟಿಚ್ಚಿನ ವೈಕ್ ಜಾಸ್ತಿ ಮನ್ಪ ಸಾಧ್ಯ ಅಂದ್ರಿ ಇರ್ನ ಜಾಗದ ನೆಕ್ ಬೈಕ್ ಟಸ ಪೇಪರ್ ಐಕಿ ಮತ್ತು ಜಾಸ್ತಿ ಮಂತಾನ್ರಿ ನನ್ನ ಡೀಸೆಲ್ ವಾಟರ್ ಇತ್ತು ಎಂಚರ ಮಾಡ್ಪುನಿ ಜನಕ್ಕೂ ಬದುಕು ಒಂಜಿ ಡೀಸೆಲ್ ಪೆಟ್ರೋಲ್ ಜಾಸ್ತಿ ನನಗೆ ಐತಿ ಲಗೇಜಿ ಪೋಪನಕ್ಕೆ ಟ್ರಾನ್ಸ್ಪೋರ್ಟು ಐಕಿ ಜಾಸ್ತಿ ಆಂಡ್ರಿ ಆತ್ ಬರ್ತನಗ ಸಾಮಾನ್ದ ರೇಟ್ ಐಕಿ ಜಾಸ್ತಿ ಆಂಡ್ರಿ ನೆಟ್ಟು ಪಾಪದೇ ಬದುಕುನಂಚಿ ಕಾಸ್ತೆ ದಾಲ ಮಲ್ಪ ಆಗಿಂಜ ಪಾಪದೇ ಬದುಕುನಂಚ ಅವಕಾಶ ಇಜ್ಜಿ ಒಂಜಿ ಮೆಟ್ಟು ಬಸ್ತ ದನ್ನಕ್ಲಿಗಿಲ್ಲ ಪರಿಸರ ಸಾಧ್ಯ ಇಜ್ಜಿ ಇಚ್ಚ ಎನ್ನ ಅಭಿಪ್ರಾಯ ಇಚ್ಚಾಯಿತು. ಇತ್ತದೊಂದು ಕರ್ನಾಟಕ ರಾಜ್ಯ ಸರ್ಕಾರ ಮಂತ್ರಿ ಅಂದು ದಯಬಂಡ ಭಾರಿ ಬೇಜಾರು ವಿಷಯ. ಈ ರಾತ್ರಿ ಸ್ವಲ್ಪ ನಾವು 3000 ರೂಪಾಯಿ ಡೀಸೆಲ್ಗೆ 3000 ರೂಪಾಯಿ ಪೆಟ್ರೋಲ್ಗೆ ಭಾರಿ ಬಂಗ ಬಸ್ಸು ಎಂಚನ ಮಿತಿ ಎಂಗ್ಲೇ ಬಸ್ ಎಲ್ಲ ಒಂದು 2 ಎಂಗ್ಲು ಇಂಜಿನ್ ಅನ್ಬಂಡು ಎಂಕ್ಲ ಪರಿಸ್ಥಿತಿ ಅರ್ಥ ಅಂತ ನೋಡತ್ತ ಐಕೊಂದು ನಿಜವಾದ ಏರ್ ಬಲ್ಲಿ ನೇನು ಕಡಿಮೆ ಮನ್ಪೋಡೆ ಮನ್ಸಿಂದ ಭಾರಿ ಕಷ್ಟ ಉಂಟು. ಪೊಂಜನಕ್ಲೆಗೆ ಮಾತೇರಿಗಳ ತಿಕ್ಕುಜಿ ಪೊಂಜನಕ್ಲೆ ಕೆಲವರು ಎಂಜಿನ ಬಂಡ ನೆಟ್ವರ್ಕ್ ಸರಿ ಇಜ್ಜಿ ನೆಟ್ವರ್ಕ್ ಪ್ರಾಬ್ಲಮ್ಮು ಅಂಚಂದ ಮನ್ಪೇರು ಮಾತ್ರ ತಿಕ್ಕುಜವು ತಿಕ್ಕನಕ್ಲೆ ತಿಕ್ಕುದಪ್ಪು ಸುರ್ತೈಡು ವಿಧಾನಸಭೆ ಚುನಾವಣೆಗಾದಪ್ಪು ಲೋಕಸಭಾ ಚುನಾವಣೆ ಅಪಗ ತಿಕ್ಕುದಪ್ಪು ಇತ್ತ ಲೋಕಸಭಾ ಚುನಾವಣೆ ಕೆಲವರಿಗೆ ಬರ್ತೀನಿ ಇಜ್ಜವು ಐನೇ ಪೋಲ ಬಂದ ಬಾರಿಸಿ ಪುಡ್ಸೋತಲ್ಲ ಇಜ್ಜಿ ಕೆಲವರು ಅಕ್ಲ ಸ್ವಂತ ಇಲ್ಲ ಬೇಲೆಪ್ಪು ಐನೇ ಪೋಲ ಬಂದ ಅಕ್ಲ 2,000 ಕೊರ್ಪೇರು ನಮ್ಮ ಜೀವನ ಅನ್ಪೇರು ಅಪ್ಪನ ನಮ್ಮ ಬೆನ್ಪುಣ ನೋಡು ಅಂಚಾದ ಪುಣಗ ಈ ಥರ 2,000 ತಿಕ್ಕಿ ಕೂಡಲೇ ಕೆಲವರಿಗೆ ಜೀವನ ಅನ್ಪೇರು ಸಾಧ್ಯ ಇಚ್ಚಿ ಎಂಕ್ಲೆಗೆಲ್ಲ ಭಾರಿ ಭಂಗ ಆತಂದು ಈ ಒಂಜಿ ಡೀಸೆಲ್ನೆಲ್ಲ ಪೆಟ್ರೋಲ್ ಕಮ್ಮಿ ಮಾಡ್ತಾರ ಎಲ್ಲ ಬಸ್ಸು ಅಂತಾರೆ ನಾವು ಒಂಜೊಂಜೆ ಬಸ್ ಅಂತ ಒಂಜೊಂಜಿ ಡ್ರೈವರ್ ಕಂಡಕ್ಟರ್ ಬೇಲೆ ಒಪ್ಪ ಅಂದು ಅವು ಹೆಂಗ್ಲೇ ಸಮಸ್ಯೆ ಸರ್ಕಾರ ಎಂದು ಗ್ಯಾರಂಟಿ ಕೊಡ್ತೇವೆ ಒಂಜಿ ವಿಷಯ ಗ್ಯಾರಂಟಿ ತೊಂದು ಮನ್ಪೇನು ಗ್ಯಾರಂಟಿಗೆ ಕಾಸು ಒಲ್ತು ಬರ್ತಂಡೆ ಕಾಸಡಿ ಗ್ಯಾರಂಟಿ ಕೊಡ್ರಿ ನೀ ಏರ್ನಾಡು ಇಲ್ಲದಕ್ಕಂತ ಕೊರ್ಪಣ ಅತ್ತು ಎಂಕಲ್ನ ಮಿತ್ತು ಟ್ಯಾಕ್ಸ್ ಬಾರ್ದು ಎಂಕಲ್ನ ಕಾಸನ್ನು ಜನಗಳು ತೂಪವನಿ ಕೊರಿಯ ಅಂದು ಒಲ್ತ್ಕಂತೀನಿ ಒಲ್ತ ಬತ್ತನೆ ಕಾಸು ಒಲ್ತು ಬತ್ತ ನಾವು ಯಾನ್ ಕೇಳಿತ್ತು ಬೇತಲಕ್ಕೆ ಕಾಸು ಗ್ಯಾರಂಟಿ ಕೊರಿಯರೆ ಕರೆಂಟ್ ಫ್ರೀ ಪೊಂಜನಕ್ಲೆ ಬಸ್ ಫ್ರೀ 2,000 ಬೊಕ್ಕ ಸ್ಟೂಡೆಂಟ್ಸ್ ಹಾಕ್ಲಿಕ್ಕೆ ಹಾಕ್ಲಿಂದ ಆ ಕಾಸು ಒಲ್ತು ಬತ್ತನು ಏರ್ನ ಇಲ್ಲದಂತ ಕೊರ್ಪು ನಾವು ಎಂಕ್ಲೆಗೆ ಟ್ಯಾಕ್ಸ್ ಬಾರ್ದು ಎಂಕ್ಲೇನೆ ಹೋಯ್ತದೆ ಪೆರ ಗ್ಯಾರಂಟಿ ಅಂಚೇನೆ ಇತ್ತೆ ಗ್ಯಾಗೆ ಸುದ್ದಿಯನ್ನು ಈ ಕೋಡೆಮರ ನನ್ನ ಕ್ರಮೇಣ ಗೌರ್ಮೆಂಟ್ ಬಸ್ಸಿಗೂ ರೇಟ್ ಜಾಸ್ತಿ ಆಪುಂಡು ಎಂಗ್ಲೇ ಪರಿಸ್ಥಿತಿ
ಅವು ಏರ್ನ ಮಿತ್ತು ಬರುನು ಆಂಜು ನಕಲ ಮಿತ್ತು ಆ ಕಾಸು ಪಿರ ಬರುನು ಅಂದು ಪೊಂಜುನಕ್ಲೆ ಬುಡಿ ಪೊಂಜುನಕ್ಲೆ ಇಂಜ ಅಕ್ಲ ದೇವಸ್ಥಾನ ತಿಕ್ಕಲ ದೇವಸ್ಥಾನ ಬೋಪರಾಡೆ ಆಂಡ ಅಕ್ಲ ಆಲೋಚನೆ ಅನ್ಪಿ ಓಡಿ ಬಳುತ್ತೋಡು ಇಲ್ಲಡೆ ಕೊಂಡು ಸಾಮಾನು ಕೊಂಡು ಪಾಡ್ನಾಗ ಮಾತ್ರ ಗೊತ್ತಾಪಡು. ಸೊ ಇತ್ತ ಪೆಟ್ರೋಲ್ ಬಗ್ಗೆ ಡೀಸೆಲ್ದ ಪ್ರೈಸ್ ಜಾಸ್ತಿ ಆತನ ಸೊ ದಾದ ಇರೆ ಖುಷಿಯಾ ಅತ್ ಬೇಜಾರುಂಡ ಗೌರ್ಮೆಂಟ್ ಮಿತ್ತು ದಾದಿಕ್ಕೆ ಬೇಜಾರು ಕಾಂಗ್ರೆಸ್ ಬಂದನೆ ಬೇಜಾರು ಅದು ಬೋತೀನಿ ಇಂಕಲೆಗೆ ಇದೆ ಬಸ್ಗೆ ಪೂರ ಫ್ರೀ ಕೊಡ್ತೀರಿ ಇಂಕಲೆಗ್ದಲ್ಲ ಲಾಭ ಅಜ್ಜಾಯ್ತು ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಲ್ದೇರಿ ಧರ್ಮೂಲೆ ಸುಂಬಪ್ಪೇರಿ ಗೌರ್ಮೆಂಟ್ ಬಸ್ ಇಂಕಲೆಗಿನ ಲಾಭ ಉಂಡಾಯ್ತು ಇಂಕಲೆಗೆ ಸಂಬಳಜಿ ಖಾಲಿ ಬಸ್ ಬರ್ಪಿನಿ ಖಾಲಿ ಬಸ್ ಬರ್ಪಿನಿ ಇಂಕ ಕಮಿಷನ್ ಬೆನ್ಪಿನಿ ಬರ್ ಇಂಕಲೆಗೆ ದಾಲ ಲಾಭ ಅಜ್ಜಿ ನೆಟ್ಟು ಮುಂಚೆ ಒಂದು ಮೊದಲು ಇಷ್ಟು ಒಂದು 15-16 ಸಾವಿರ ಕಲೆಕ್ಷನ್ ಬರೋ ಜಾಗದಲ್ಲಿ ಈಗ 11 ಸಾವಿರ ಮೇಲೆ ಹತ್ತುದಿಲ್ಲ. ಗಾಡಿಗೆ ಒಂದು ಗಾಡಿಗೆ ದೊಡ್ಡ ಗಾಡಿಗೆ 14 ಸಾವಿರ ಖರ್ಚಿದೆ. ಟೋಲ್ ಡ್ರೈವರ್ ಕಂಡ ಸಂಬಳ ಸ್ಟ್ಯಾಂಡ್ ಫೀಸ್ ಕಮಿಷನ್ ಪೂರ ಕೊಟ್ಟು ಡೀಸೆಲ್ ಎಲ್ಲ ಸೇರಿ 14 ಸಾವಿರ ರೂಪಾಯಿ ಖರ್ಚಿದೆ ಒಂದು ದಿನಕ್ಕೆ. 14 ಸಾವಿರ ಖರ್ಚಿದೆ. ಅದರ ಮೇಲೆ ಬಂದರೆ ಓನರಿಗೆ ಲಾಭ. ಈಗ ಬರೋದು 11 ಸಾವಿರ 11 ಮೇಲೆ ಹೋಗೋದೇ ಇಲ್ಲ. ಪರ್ ಡೇ ಈಗ ಎಲ್ಲ ಗೌರ್ಮೆಂಟ್ ಬಸ್ಸಲ್ಲೆಲ್ಲ ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ. ಮತ್ತು ಎಲ್ಲಿ ಯಾರು ಬರೋದು ಎಲ್ಲ ಮುಕ್ಕಾಲು ಗಂಟೆ ಕಾಯ್ತಾರೆ ಬಸ್ ಸ್ಟ್ಯಾಂಡಲ್ಲಿ. ಪ್ರೈವೇಟ್ ಬಸ್ಸಿಗೆ ಬರೋದಿಲ್ಲ. ಈಗ ಬರುವಾಗ ನಾವು ಉಡುಪಿಯಿಂದ ಬರುವಾಗ ಪಡೆದ್ರಿ ಸ್ಟ್ಯಾಂಡಲ್ಲಿ ಒಂದು 15-20 ಸೀಟ್ ಇತ್ತು ಮಾರ ಸತ್ಯ ಒಂದು ಸೀಟ್ ಬರೋದಿಲ್ಲ. ಕರೆದು ಇಷ್ಟು ಬೇಕಾದ ಕಾರ್ಯ ಬರೋದಿಲ್ಲ. ಖಾಲಿ ಅವು ಫ್ರೀ ಒಂದು ಫ್ರೀ ಬಂತೀರ ಓಲ ಲಾಭ ಅಜ್ಜಿ ಲಾಭಪ್ಪನ ಓಲ ಹೆಚ್ಚು. ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿ ತುಂಬ ಕಷ್ಟ ಆಗಿದೆ. ಈಗ ನೋಡಿ ಒಂದು ದಿನಕ್ಕೆ ನಮಗೆ ಒಂದು 700-800 ರುಪೀಸ್ ಜಾಸ್ತಿ ಆಯಿತು. ಮೊದಲು 8,000 ಜಾಗದಲ್ಲಿ ಈಗ 9,000 ದಾಟಿದೆ. ಈಗ ಇರುವುದು ಇಲ್ಲಿ ಕಲೆಕ್ಷನ್ನೇ ಇಲ್ಲ, ಬಸ್ಸಿಗೆ ಜನ ಇಲ್ಲ, ಅದೇ ಕಷ್ಟ ಆಗಿದೆ. ಈಗ ಎಲ್ಲ ಆಧಾರ್ ಕಾರ್ಡ್ ಇಲ್ಲಿ ಏನು ಬಸ್ ಪ್ರೈವೇಟ್ ಬಸ್ಸಿಗೆ ಜನನೇ ಇಲ್ಲ. ಅವೇ ಡೀಸೆಲ್ ಹಾಕಿಬೇಕಿತ್ತು ಚೂರಣ್ಣ ಜನ ಬರುವಂತೀರಿ ಇತ್ತೆ ರೇಟ್ ಜಾಸ್ತಿ ಅಂಡ ಬಸ್ಗಳ ಏರ್ಲ ಬರಲಿಕ್ಕೆ ಏನಾಯಿರ ಇನ್ನು ಗೌರ್ಮೆಂಟ್ ವಿಷಯ ಅಲ್ಲ. ಒಂದು 2 ರೂಪಾಯಿ ಕಡಿಮೆ ಮಾಡಿದರೆ ನಮ್ಗೆ ಖುಷಿ ಆಗ್ತಿದೆ. ಈ 3 ರೂಪಾಯಿ ಜಾಸ್ತಿ ಮಾಡಿ ಪೆಟ್ರೋಲಿಗೆ 3 ಡೀಸೆಲಿಗೆ 3 ರೂಪಾಯಿ ಜಾಸ್ತಿ ಮಾಡಿ ನಮಗೆ ತುಂಬ ಕಷ್ಟ ಆಗಿದೆ. ಈಗ ನಮಗೆ ಅಲ್ಲ ಓನರ್ನವರಿಗೆ ತುಂಬ ಕಷ್ಟ ಆಗಿದೆ. ಗಾಡಿ ನಡೆಸಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅಷ್ಟೇ ವಿಷಯ. ಹಾಡಲ್ಲ ಜಾಸ್ತಿ ಮಾತ್ರ ನಾತು ಗೊತ್ತಾ ಉಂಟು ಜೊತೆ ಇತ್ತೆ ಮಕ್ಕಳು ಸೆಂಟ್ರಲ್ಡ್ ಏತು 25% ಟ್ಯಾಕ್ಸ್ ಕಡಿಮೆ ಅನ್ಪೇರು ಮೂಲ ಬತ್ತಿನ 35-40% ಜಾಸ್ತಿ ಆಯ್ತು ಮಗಳು ಬಂದ್ಪೇರೆ ನಮ್ಮ ಸ್ಟೇಟ್ ಕಮ್ಮಿ ಉಂಟು ಪೂರ ಸ್ಟೇಟ್ ಲಂಚೆ ಉಪ್ಪುನಾತ ಅವು ಪೂರ ಪಕ್ಕಡೆ ಅವು ರಾಜಕೀಯ ನಾಟಕ ಹಾಕಲ್ಲ ನಾತಿ ಅವು ನಮ್ಮ ಅದು ಆ ವಿಷಯ ಎಲ್ಲ ಮಾತಾಡ್ಲಿಕ್ಕೆ ಹೋದರೆ ಅದು ಬೇರೆ ಬೇರೆ ಆಗ್ತದೆ. ಅದಕ್ಕೆ ಆ ವಿಷಯ ನಾವು ಮಾತಾಡೋದಿಲ್ಲ. ಯಾಕಂದರೆ ಕಾಂಗ್ರೆಸ್ ಬಂದರೆ ಈಗ ಕೆಲವರು ಹೇಳ್ತಾರೆ ಕಾಂಗ್ರೆಸ್ ಬಂದು ಈಗ ಇಷ್ಟು ಕೋಟಿ ಸಾಲ ಆಯಿತು ಅಷ್ಟು ಕೋಟಿ ಸಾಲ ಆಯಿತು ಅಂತ ಹೇಳ್ತಾರೆ. BJP ಬಂದು ಏನು ಉದ್ಧಾರ ಮಾಡಿದ್ದಾರೆ? ಹೌದಾ? ಮುಂಚೆ ಸಹ ಬಂದಿದ್ದಲ್ಲ, ಏನಾಗಿದೆ? ಈಗ ನಾನು ಆ್ಯಕ್ಚುಲಿ ಬೇರೆ ಸ್ಟೇಟ್ನವರು, ನಾನು ಮಾತಾಡೋದು ಸರಿಯಾಗೋದಿಲ್ಲ. ಅದೇ ನನ್ನ ಪ್ರಕಾರ ಹೀಗೇನು ವಿಷಯ ಅಷ್ಟೇ. ಡೀಸೆಲ್ ಜಾಸ್ತಿ ಆಗಿ ಸ್ವಲ್ಪ ಕಷ್ಟ ಆಗಿದೆ. ಒಂದು ಕಡಿಮೆ ಮಾಡಿದರೆ 2 ರೂಪಾಯಿ ಕಡಿಮೆ ಮಾಡಿದರೆ ನಮಗೆ ಒಂದು ಖುಷಿ ಆಗ್ತಿತ್ತು. ಅದು ಜಾಸ್ತಿ ಮಾಡಿ 3 ರೂಪಾಯಿ ನಮಗೆ ಇನ್ನೂ ಕಷ್ಟ ಆಯಿತು. ಹಿಂಗೆ BJP ಪಕ್ಷ ಬೈದಲೆ ತೊಂದರೆ ಆಯ್ತ ಭಾರಿ ತೊಂದರೆ ಆಯ್ತ ಕಾಂಗ್ರೆಸ್ ಗ್ಯಾರಂಟಿ ಅವು ಫ್ರೀ ಒಂದು ಪೇಜನ್ ಇದ್ದಿದ್ದಲ್ಲ ಇತ್ತೆ ಬರ್ತದೆ BJP ಒತ್ತಡ ರಾಯಿಸಿಲ್ಲವು ಆ ಪೇಜ್ ಅವು ಪಡು ಮಿತ್ತ 6 ಉಳ್ಳೇ ಇರುತ್ತೆ ಇಂಕ್ಲ ಮಿತ್ತ 6 ಉಳ್ಳೇ ಇರುತ್ತಾ ಮೋದಿ ಪೆಟ್ರೋಲ್ ರೇಟ್ ಕಮ್ಮಿ ಮಲ್ಪೇರು ಅದೇ ಕರೆನ ವರ್ಷ 1 ತಿಂಗಳು ಕಂಟಿನ್ಯೂ ಆದ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಿರ್ತೀರಿ ಪೈಸೆ ಲೆಕ್ಕ 16 ರೂಪಾಯಿ ಮಟ್ಟ ಜಾಸ್ತಿ ಆದಿತ್ತು. ಆರೆ ಕಾಂಗ್ರೆಸ್ ಕಾಸನ್ನು ಜಿಂಜಾದಿನ ಅಂತ ಹಾಕೊಂಡು ಮುಲ್ಕಾದ ಹೊಡ್ದಿನ ಕಾಂಗ್ರೆಸ್ ಹಾಕಲು ಕಾಂಗ್ರೆಸ್ ರೇಟ್ ಜಾಸ್ತಿ ಬಂದಿನ ಹಾಂ ಹಾಕಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಉಪ್ಪನಾಗ 57 ರೂಪಾಯಿ ಇತ್ತೀನಿ ಇತ್ತ 97 ಮಟ್ಟ ಬರ್ತೇನೆ ಅವು BJP ಇದ್ದರ್ತೆ 10 ವರ್ಷ BJP ಅದೇ ಗೌರ್ಮೆಂಟ್ ಇತ್ತೀನಿ ಅಂದ 10 ವರ್ಷ ಇತ್ತೀರ ಅಂದು ಅಂಚೆ ನೀರಿನ BJP ಅದೇ ಪ್ರೈಸ್ ಜಾಸ್ತಿ ಎಂಗಳ BJP ಡೇಪು ಏತು ಪೆಟ್ರೋಲ್ ರೇಟ್ ಜಾಸ್ತಿ ಬಂದರೆ ಏರಿ BJPಗೆ ಹಾಂ ಇದೇ ರಾಜ್ಯದ ನಮಗೆ 3 ರೂಪಾಯಿ ಜಾಸ್ತಿ ಬಂದರೆ ಹೇಗೆ ಅನ್ಬರ್ರಿ ಅವಿತ ಕಮ್ಮಿ ಇರಲ್ಲ ಅವು ಪಿದೆ ಹಿಡಿದು ಬರ್ಪಿನ ಸಿದ್ದರಾಮಯ್ಯ ಕಮ್ಮಿ ಮಲ್ಪೇರಿ ಜನಕ್ಕೆ ಬಂಗ ಹೋಗ್ರೆ ಹಾಂ ಕಮ್ಮಿ ಮಲ್ಪೇರ ಸಿದ್ದರಾಮಯ್ಯ ಮಲ್ಪೇರ ಕಮ್ಮಿ ಏನು ಮಲ್ಪನು ಗೊತ್ತಾವಲ್ದು ನಾನು ಮೋದಿ ಮಲ್ಪನ ಮೋದಿ ಮಲ್ಪೇರು ಅದೇ ಪೆಟ್ರೋಲ್ ಕಮ್ಮಿ ಮೋದಿ ಎಡ್ಡೆ ಜನ ಆರು ದೇರು ಬತ್ತಿಲ್ಲಕ ಬೈದಿದೆ ಆ ಪಕ್ಷದ್ದು ಪೆಟ್ರೋಲ್ ವಿಷಯ ಪಾತಿಡಿದಿರ ಹೌದಲ್ಲ 58 ಜನ ಮೋದಿಗೆ 58 ಸರಿತ ಪೆಟ್ರೋಲ್ದೆಲ್ಲ ಡೀಸೆಲ್ ರೇಟ್ ಜಾಸ್ತಿ ಅಂಡ ಸೊ ದುಮ್ಮುಡ್ದೆಲ್ಲ ಜಾಸ್ತಿ ಅಂಡ ಹತ್ತು ದುಮ್ಮಲ ಇಂಚ ನಾವೊಂದಿತ್ತಂಡ ದುಂಬುಲ ಆವೊಂದಿತ್ತಂಡ ಆಂಡಲ ಈ ಸತ್ತಿದ ಮಂಡ ವಾ ಒಂದಕ್ಕೆ ಮಲ್ತಿರ ಜಂಗ್ಲೆ ಗೊತ್ತಿದ್ದಿ ಕಾರಣ ಎಂಚಿನ ಅಂದು ಗೊತ್ತಿದ್ದಿ ವಾ ರಾಜಕೀಯ ಪಕ್ಷಗಳು ಏನು ಪನ್ಪುಜಿ ಅಂಡ ರೇಟ್ ಆಯ್ನ ಹಿಡ್ದುಂಡತ್ತೆ
ಇಂದು ಮಾತ್ರ ಎಂಗಲ ಕ್ರಮೇಣ ಅಂಗಲ ರಿಕ್ಷಾಗುಲ ಜಾಸ್ತಿ ಮಲ್ಪನ ಚಾನ್ಸಸ್ ಉಂಡು ಆಂಡ ಎರೆಗೆ ತೊಂದರೆ ಆಪುನಿ ಪ್ರಯಾಣಿಕರಿಗೆ ತೊಂದರೆ ಆಪುಣಿ ಜಾಸ್ತಿ ಆನಾಗ ಬೊಕ್ಕ ಎಂಗಲ ದಿನ ಬಳಕೆದ ವಸ್ತುಗಳ ಬರೋ ಜಾಸ್ತಿ ಆಪುಣಿ ಕ್ರಮೇಣ ಇರ್ತುಲೆ ಆಟೋಮೆಟಿಕ್ ಅವು ಚೇಂಜ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆನಾಗ ಮಾತೆಗೆಲ್ಲ ಏರುಡು ಮಾತೆರೆಗೆಲ್ಲ ತೊಂದರೆ ಆಪುಣ ಆಡಿದವರ ಒಂಜಿ ಲೆವೆಲ್ ದೀಂಡ ಅಡ್ಡೆ ಅಂದು ಎಂಗಳ ಅಭಿಪ್ರಾಯ ಜಾಸ್ತಿ ಆವಂದು ಲೆಕ್ಕ. ಮತ್ತೆ ಪೆಟ್ರೋಲ್ ಡೀಸೆಲ್ ಒಟ್ಟಿಗೆ ಅರಿ ಸಾಮಾನುಗಳ ಜಾಸ್ತಿ ಅನ್ನು ಪೇರ್ದಲ್ಲ ರೇಟ್ ಜಾಸ್ತಿ ಮಲ್ತೀರಿ ನೀರ್ದ ಪ್ರತಿಯೊಂದು ಜಾಸ್ತಿ ಒಂದು ಬಂದು BJP ದಾಗ ಕಂಪ್ಲೇಂಟ್ ಮಲ್ತೊಂದಿಲ್ಲ ಒಂದು ಅಂದೊಂದು ಅನಿಸುಂಡ ಹತ್ತದ ಅಕಲ್ ಪಕ್ಕಡೆ ರಾಜಕೀಯಕ್ಕೋಸ್ಕರ ಯೂಸ್ ಮಲ್ತೊಂದಿಲ್ಲ ಅಕಲ್ ರಡ್ಡು ಪಾಟಿಲ್ಲ ಒರಿಯಂಟದವರಿಯ ಕೈ ತೋಜಂದಿಲ್ಲ ದೂರು ಅಕ್ಲ ಆಡಳಿತ ಪುನಃ ಮೆಕ್ಕಲು ಗ್ಯಾಸ್ ಇದು ಪ್ರತಿಭಟನೆ ಬಂದಿದ್ದಾರೆ ಕನಕ್ ಇದು ಗ್ಯಾಸ್ ಇದು ಪ್ರತಿಭಟನೆ ಅಂತಾರೆ ಇತ್ತ ಮೆಕ್ಕಲ ಆಡಳಿತ ಕಾಂಗ್ರೆಸ್ ಆಡಳಿತ ಪುನಃ ಮೆಕ್ಕಲು ಪ್ರತಿಭಟನೆ ಅಂತಾರೆ ಪರ ಇರೋದ ರಡ್ಲ ಉಪ್ಪುಂಡು ಇಬ್ಬರ ಗಲಾಟೆ ಮೂವರ ಆದಾಯ ಬಂದ್ಲಾಕ ಇತ್ತ ಟ್ರಾನ್ಸ್ಪೋರ್ಟಿಂಗ್ ಮತ್ತು ಎಂಗ್ಲಿಗಿತ್ತ 35 ರೂಪಾಯಿ ಅದು 3 ವರ್ಷ ಅಂಡು ಮಿನಿಮಮ್ ಎಂಗ್ಲಿತ್ತ ಇಲ್ಲ ಅಮ್ಮನೆ ಲೆಕ್ಕ ಪುಣ್ಣ ಕೂಡ 5 ರೂಪಾಯಿ ಎಕ್ಸ್ಟ್ರಾ ಜಾಸ್ತಿ ಬಂದ್ಬಿಡಪ್ಪು 40 ರೂಪಾಯಿ ಮಿನಿಮಮ್ ಬಂದ್ಬಿಡಪ್ಪು ಎಂಗ್ಲಿ ಅಪ್ಪ ಪಬ್ಲಿಕ್ ವರೆ ಆಪುಂಡು ಪಬ್ಲಿಕ್ ವರೆ ಅಂಡ ಪಬ್ಲಿಕ್ ಕಮ್ಮಿ ಆಪುಂಡು ಇತ್ತೇನೆ ಆಲ್ರೆಡಿ ಪಬ್ಲಿಕ್ ಕಮ್ಮಿ ಆತನು ಪಬ್ಲಿಕ್ ಪೂರ ಹಾಕ್ಲಕ್ಲಿಲ್ಲ ವೆಹಿಕಲ್ಸ್ ಉಂಟು ಎಂಗ್ಲ ಮೂಜಿ ಚಕ್ರದ ಗಾಡಿಗೆ ಬರ್ಪುಜರೆ ಇರಲ್ಲ ಕಮ್ಮಿ ಆತನು ಪ್ರತಿಯೊಂದು ಜಿಲ್ಲೆ 2 ವೀಲರ್ 4 ವೀಲರ್ ಪೂರ ಉಂಡು ಅಂಚಾದ ಮೂಜಿ ಚಕ್ರದ ಗಾಡಿ ಬರ್ಪುಜೇರು ಎಂಗ್ಲೇ ಕಮ್ಮಿ ಆದ ಎಂಗ್ಲೇ ಇತ್ತ 1,000 ಬೆನ್ಪಿನಡೆ 17,000 ರೂಪಾಯಿ ಆಪಿನೇ ಬಾರಿ ಬಂಗಾಡು ಆಯ್ತು LPGಗೆ 300,000 ರೂಪಾಯಿ ದನಿಕೆ ಕಲೆಕ್ಷನ್ ಕೊರಂಡ ಎಂಗ್ಲೇ ಬಯ್ಯ ಬಣ್ಣದ ಅಲ ದಿಕ್ಕುಜಿ ಅಂಚಿನ ಪರಿಸ್ಥಿತಿ ಇದೆ BJP ದಾಖಲ್ ಬಂದೊಂದುಲ್ಲೇರು ಕಾಂಗ್ರೆಸ್ ದಾಖಲ್ ಪ್ರೈಸ್ ಜಾಸ್ತಿ ಮಲ್ತಿರಂದ ಅಂಚ ಅನ್ಸುಂಡ ಅದಾಗಿ ಬಂದ BJP ಗೌರ್ಮೆಂಟ್ ಉಪ್ನಾಗ ಅಪಗಲ ಮಸ್ತ್ ಒಂಜಿ ಸಾಧಾರಣ 1 ತಿಂಗಳು ಮಟ್ಟ ಪೈಸೆ ಜಾಸ್ತಿ ಅದು 16 ರೂಪಾಯಿ ಮಟ್ಟ ಜಾಸ್ತಿ ಆದಿತ್ತು ಹೊರಗಡೆ ಹೊಡೆತೆ ಪೂರ ಫ್ರೀ ಬಣ್ಣದ ಪಂಡೇರದ ಎಂಜ ಕೊರಿಪಿನಿ ಇಂಜ ಹಣ ಕೊರ್ರಾಪುಂಡು ಅಂಚೆ ನಿನ್ನ ಪ್ರಕಾರ ಫ್ರೀ ಕೊರತೆ ಇತ್ತೆ ಪೆಟ್ರೋಲ್ ರೇಟ್ ಜಾಸ್ತಿ ಏನಾ ಅಂಜತ್ತೆ ಪಂಡು ನಡಪೋಡತ್ತೆ ಗೌರ್ಮೆಂಟ್ಲ ನಮ್ಮದು ಟ್ಯಾಕ್ಸ್ ಇದೆ ನಮಗೆ ತಿನ್ಬ ನಮ್ಮ ಪುಂಜೋಲಿ 2,000 ಕೊರ್ರ ಎಂಗ್ಲೇರ್ದು 15 ಟ್ಯಾಕ್ಸ್ ಕೊಡುಂಡು ಪಂಡ ಇಂಡೈರೆಕ್ಟ್ ಅದು ಈರ್ ಕೊರ್ಪನ ಈರ್ನಾಗಿ ಸೇರಿದೆ ತೀರ್ನ ಬಡದಿ ಬರೋದಿಲ್ಲ ಅಂಚೇನೆ ಐಡ್ದೆ ಈರೇ ಕೊಡ್ತಾನೆ ಎತ್ತಿನ ಆಪಣಿತ್ತೆ ಅಂಚೇನೆ ಇದು ಎಂಗ್ಲಿಗೆ ಕಮ್ಮಿ ಅಂತ ಎಂಗ್ಲ ಅವೇ ಸೊತ್ತು ಇಲ್ಲ ಕೊಡೋದು ಮಾಡಲಿಲ್ಲ ಪುಂಜೋಲಿ ತಿನ್ಬಾಳ್ಯದ ಅಲ್ಲಲ್ಲ ಒಂದಿರ್ತಾರೆ ಈರ್ನ ಬಡದಿಗೆ ಒಂದು ಎತ್ತುನು 2,000 ಎತ್ತು ಅಕ್ಲೆಲ್ಲ ಖುಷಿ ಆಗುವ ಆಟೆಲ್ಲ ಎಂಗಲ್ ಪ್ರತಿಯೊಂದು ಎಲ್ಲಿ ಬೋಲ್ಟ್ ಇರುತ್ತಲ್ಲ ಆಟ ಟ್ಯಾಕ್ಸಿ ಕೊರೋಡು ವಾಯಿಲ್ ಅದನ್ನೆಲ್ಲ ಟ್ಯಾಕ್ಸಿ ಮಾಡೋಡು ಏರ್ನುಣ್ಣತ್ತೆ ಒರಿಯಾಗಂದು ಇಫೆಕ್ಟ್ ಅಂದ್ರೆ ಲಾಭ ಅಂದಾತು ಮಾತೆರೆಗೆ ಇಫೆಕ್ಟ್ ಆಪುನು ಮಾತೆ ಡಿಪಾರ್ಟ್ಮೆಂಟ್ಗೆ ಇಫೆಕ್ಟ್ ಆಪುನು ಅವು ಆಲೋಚನೆ ಕೊಡಾತು. ಓಕೆ, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಜೊತೆಗೆ ರಾಜ್ಯದಾದ್ಯಂತ ಹಲವು ವಸ್ತುಗಳ ದಿನೋಪಯೋಗಿ ವಸ್ತುಗಳ ಬೆಲೆ ಏರಿಕೆ ಕೂಡ ಜಾಸ್ತಿ ಆಗ್ತದೆ. ಸೊ ಸಾರ್ವಜನಿಕರ ಅಭಿಪ್ರಾಯಗಳು ಯಾವ ಥರ ಇದೆ ಅನ್ನುವಂಥದ್ದನ್ನು ಕೂಡ ಕೇಳೋಣ. ಸರಿ, ಇರೆಗೆ ಇಂಚ ಒಂದುಂಡು ಪೆಟ್ರೋಲ್ದ ಡೀಸೆಲ್ದ ಪ್ರೈಸ್ ಜಾಸ್ತಿ ಮಲ್ತಿರ್ಪನೊಂದುಲ್ಲೇರು ಇತ್ತದ ಗೌರ್ಮೆಂಟ್ ಪ್ರೈಸ್ ಮಸ್ತ್ ಜಾಸ್ತಿ ಮಲ್ತೊಂದುಂಡು ಪ್ರತಿಯೊಂಜಿಕ್ಕಿಲ್ಲ ಅಂದ ಇದು ಗೌರ್ಮೆಂಟ್ ಮಲ್ಪುಂಡು ಅವು ಕಂಟಿನ್ಯೂಸ್ ಪ್ರೋಸೆಸ್ ಅವೊಂದೇ ಉಪ್ಪುಂಡು ಅಂಡ ಜನಕ್ಲಿನ ಒಂಜಿ ಕಷ್ಟವನ್ನು ತೂಪಿನ ಏರ್ಲ ಇಚ್ಚಿ ಅಂಡ ಜನಕ್ಕಲು ಬಡವರೇ ಒಂದು ಪೋಂದುಲ್ಲೇರು ಅಂಡ ಆಡಳಿತ ವರ್ಗ ಮಿತ್ತೇ ಪೋಂದುಂಡು ಅಕ್ಕನ ವ್ಯವಸ್ಥೆ ಅಕ್ಕನ ಈ ಸ್ಟ್ರಕ್ಚರ್ಸ್ ಅಕ್ಕನ ಟೋಟಲ್ ಫ್ಯಾಮಿಲೀಸ್ ಅವು ಡೆವಲಪ್ ಆವಂದೇ ಉಂಡು ಅಂಡ ಟೋಟಲ್ ಜನಕ್ಕಲು ಡೌನ್ ಆವಂದೇ ಉಳ್ಳೆ ಲೋನ್ ಮಲ್ಪೇರು ಒಂಜಿ ಅಂಗಡಿಗೆ ನಮ್ಮಲೆಕ್ಕನ್ನ ಆ ಲೋನ್ ಕಟ್ಟಿರ್ದಿರಂದೆ ಬೊಕ್ಕ ಆ ಲೋನು ಅಡೇನೆ ಕುಲ್ದು ಆ ಜನ ಬೊಕ್ಕ ಇಲ್ಲಡೆ ಪೋದು ಓಡೇನ ಪೋಪುನ ಅಂಚನೆ ವ್ಯವಸ್ಥೆ ಇತ್ತೆ ಈ ಸಿಟಿ ಏರಿಯಾಡು ಅವೊಂದೇ ಉಂಡು ಮಾತ ಕೊಡ್ಡು ಒಂಜಿ ಇಂಟ್ರೆಸ್ಟೆಡ್ ಎಂಕಲ ಒಂಜಿ ಜವನಿಯರ್ ಪೂರ ಮಲ್ತೊಂದು ಉಪ್ಪೇರು ಅಂಡ ಆಯ್ನ ಕಂಪ್ಲೀಟ್ ಮಲ್ಪತ್ತಿರಂದೆ ಅಂಗಡಿ ಬಂದಾದ ಅಕ್ಲು ಪೋಂದು ಉಪ್ಪೇರು ಈ ವ್ಯವಸ್ಥೆ ಇಂಚನೆ ಪ್ರೋಸೆಸ್ ಅವೊಂದೇ ಉಂಡು ಇಂದು ಇತ್ತೇರ್ದತ್ತೆ ದುಂಬೂರಿಂಚಲ ಇಂಚನೆ ಬರೋನುಂಡು ಆ ಏನು ಆಡಳಿತ ವ್ಯವಸ್ಥೆ ಉಲ್ಲೇರು ಅಕ್ಲು ಡೆವಲಪ್ ಆಪೇರು ಎಂಕುಲು ಡೌನ್ ಆವಂದುಲ್ಲ ಎಂಕುಲು ಬಂಗ ಬತ್ತು ಲಾಸ್ಟ್ BP ಶುಗರ್ ಅವು ಇಂದು ಪೂರ ಆ ನರಮಣಿ ಸ್ಟಾಪ್ ಆವಂದು ಉಪ್ಪುಂಡು ಗೌರ್ಮೆಂಟ್ ಬರ್ತೇನೆ ಇಂದು ಇಂಚೆನೆ ಆವೊಂದು ಉಪ್ಪುಂಡು ಇಂಚೆನೆ ಆವೊಂದುಂಡು ಈ ವ್ಯವಸ್ಥೆಯನ್ನು ದಾದ ಮಲ್ಪೆರ್ಲ ಆಪುಜಿ ಅಕ್ಕುಲು ಎಂಜ ಗೊತ್ತುಂಡು ಉದ್ಯೋಗ ಪನ್ಪಿನ ಎಂಕಲ್ನ ರಾಜಕೀಯ ಪನ್ಪಿನ ಅಕ್ಕಲ್ನ ಉದ್ಯೋಗ ರಾಜಕೀಯ ಅಕ್ಕಲ್ನ ಉದ್ಯೋಗ ಎಂಕಲ್ನ ಈ ಬೆನ್ಪಿನ ಒಂದು ಉದ್ಯೋಗ ಈ ಬೆನ್ಪಿನ ಎಂಕಲ್ನ ಉದ್ಯೋಗ ಈ ರಾಜಕೀಯ ವ್ಯಕ್ತಿನ ಅಕ್ಕಲನೇ ಅವು ರಾಜಕೀಯನೇ ಉದ್ಯೋಗ ಐಟಗಳು ಕಾಸು ಮಾಡ್ಕೊಂಡು ಎಂಕುಲು ಮುಂಚೆ ಬೆಂದಿದ್ದು ಅಂಡ ಎಂಕುಲು ಪೋಪಿನಿ ಅಕ್ಕಲು ಮಿತ್ತು ಪೋಪಿನಿ ಅಕ್ಕಲು ಮಿತ್ತು ಬರೋಂದುಲ್ಲೇರು ಎಂಕುಲು ಡೌನ್ ಒಂದೇ ಬೋಂದನ್ನ ಇದು ಒಂದಿಲ್ಲ MP ಅಂಡ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಕೋಟಿ ಅಂತಾರೆ ಸಾವಿರಾರು ಕೋಟಿ ಅಂಡ ಬೆನ್ಪಿನೇ
ಲಕ್ಷ ಲಕ್ಷ ಸಾಲ ಮಾಡ್ತಾನೆ ಸೈ ಒಂದಿಲ್ಲ ಇಂದು ವ್ಯವಸ್ಥೆ ಇತ್ತೆದರ್ಥ ದುಂಬುಡಿಂಚಲ್ಲ ಈ ವ್ಯವಸ್ಥೆ ರಾಜಕೀಯ ಕರ್ನಾಟಕ ಸರ್ಕಾರ ನನ್ನ ಕೇಂದ್ರ ಸರ್ಕಾರ ವಾ ಸರ್ಕಾರಕ್ಕೆಲ್ಲ ಮನೆ ಪೂಜಿ ಈ ವ್ಯವಸ್ಥೆ ಇಂಚ ಉಂಡು ವ್ಯವಸ್ಥೆ ಅಂಚನೆ ಅದು ಹೋತನು ಐನ್ ದಾಲ ಪಾತೆರ ಪ್ರಯೋಜನ ಇಚ್ಚಿ ತುಲೆ ನಿಕುಲು ಓಲ ತುಲೆ ನಿಕುಲೆ ಇಂದು ಮಲ್ತಂದು ಪೋಲೆ ಅನಾಲಿಸಿಸ್ ಮಲ್ತಂದು ಪೋಲೆ ಇಂಚಿನ ಆ ಒಂದುಂಡು ಏರು ಆ ವರ್ಗ ಇಂಚ ಮಿತ್ತು ಪೋಂದುಂಡು ಈ ವರ್ಗ ಇಂಚ ಡೌನ್ ಆ ಒಂದುಂಡು ಲೋನು ಕೋಟಿಗಟ್ಟಲೆ ಲೋನು ಎಂಕಲ್ನ ಇತ ತುಲೆ ಈ ಸರ್ವೆ ಮಲ್ಪುಲೆ ಬ್ಯಾಂಕ್ಡ್ ಏರ್ನ ಲೋನ್ ಜಾಸ್ತಿ ಉಂಡು ಈ ಅಂಗಡಿ ವರ್ಗದಕ್ಲನೇ ಲೋನ್ ಜಾಸ್ತಿ ಅವನು ಉಂಡು ಅಕ್ಕಲು ಡೆಪಾಸಿಟ್ ಕಟ್ಟು ಇನ್ವೆಸ್ಟ್ ಮಲ್ಪು ಲಾಸ್ಟ್ಗೆ ಮುಚ್ಚಿದ್ದು ಪೋಪಿನಿ ಕೆಲವು ವ್ಯವಸ್ಥೆ ಇಂಚೆನೇ ಉಂಡು ಅವು ಇತ್ತೆದ ದುಂಬುಡು ಇಂಚನ ಸೊಲ್ಯೂಷನ್ ಐಕೆ ತಿಕ್ಕುಜಿ ಯಾನು ಬೆನ್ಪಿನಿ ನಮ್ಮ ಬೆನ್ಪಿನಿ ಒಂಜಿ ನಾರ್ಮಲ್ ಲೈಫ್ ದೆಪ್ಪುನು ಆಂಡ ಲೋನ್ ಇನಿಕ್ಲ ಉಂಡು ಸಾಲ ಇನಿಟ್ಲ ಉಂಡು ಏರು ಇಂದಿ ತುಲೆ ಏರ್ಲ ಸಾಲ ಜನ ಒಂಜಿ ಅಂಗಡಿ ತೊಚ್ಪಾಲೆ ಒಂಜಿ ಮನುಷ್ಯ ತೊಚ್ಪಾಲೆ ಏರ್ಲ ಇಚ್ಚಿ ಪೂರ ಈ ಡಾಕ್ಯುಮೆಂಟೆಡ್ ಸಾಲ ಡಾಕ್ಯುಮೆಂಟೆಡ್ ಬ್ಯಾಂಕ್ ಹಿಡ್ದಿಪ್ಪಿನಿ ಬಿಸ್ನೆಸ್ ಮಲ್ಪುನು ಬಕ್ಕ ಐಟೆ ಪೊರೆಲೊಂದು ಪುಣ ನಿದ್ರೆ ಇಜ್ಜಿ ಮಿತ್ತುದುನಾಗ ಪ್ಯಾನ್ ತಿರ್ಗನಾಗ ಪ್ಯಾನ್ದ ಒಂಜಿ ರೆಕ್ಕೆಡು ಒಂಜೊಂಜಿ ಬ್ಯಾಂಕ್ದ ಸಾಲ ತಿರ್ಗೊಂದು ಒಂಜೊಂಜಿ ರೆಕ್ಕೆಡು ಒಂಜೊಂಜಿ ಸಾಲ ಉಂಡು ಪ್ರೈವೇಟ್ ಸಾಲ ಉಂಡು ಬ್ಯಾಂಕ್ ಸಾಲ ಉಂಡು ಮೂಜಿ ರೆಕ್ಕೆಡು ರೌಂಡ್ ತಿರ್ಗಿನಾಗ ಫುಲ್ ಆ ಬ್ಯಾಂಕ್ಡು ಆ ಫ್ಯಾನ್ಡು ಸಾಲ ಅಂತ ಮರಂಗಾಣಿ ಜೊತೆ ತೂನಾಗ ನಿದ್ರೆ ಇಜ್ಜಾಗಿ ಕಾಣೆ ಬ್ಯಾಗಲ್ಲಿ ಹಾಕಿ ಒಂದು ಆ ಒಂದೇ ಉಂಡು ಈ ಪ್ರೋಸೆಸ್ ಬಿಸ್ನೆಸ್ ಮೆನ್ನಕ್ಲ ಇತ್ತದ ಈ ವರ್ಗದ ಈ ಬೆನ್ಪಿನ ವರ್ಗದಕ್ಲ ಅಂಚೆನೂ ಒಳ್ಳೆಯದು ಅಲ್ಲಿ ಸ್ವಸಹಾಯ ಸಾಲ ದೆಪ್ಪುನು ಐನೇ ಬೂಟೊಂದು ಉಪ್ಪುನು ಪೂರ ವ್ಯವಸ್ಥೆ ಅಂಚನೆ ನಾನು ತೂವಂದೇವಲ್ಲ ನನ್ನ ಮೈಕಲ್ ತೂವಂದೇವಲ್ಲ ಪ್ರತಿ ಒಂದು ಇಲ್ಲಲ್ಲಿ ಸಾಲ ಮಲ್ಪನ್ನ ಒಂದು ಇಲ್ಲುಪ್ಪ ಸ್ವಸಹಾಯ ಗುಂಪುರ್ದು ಪತ್ತಿನ ಇಂಜಿನ ಶಕ್ತಿ ಉಂಡು ಅವು ಶಕ್ತಿಯಿಂದ ಚರ್ಚೆ ಶಕ್ತಿ ಪೂರ ಶಕ್ತಿ ಇರಲೇಡು ಪೂರ ವ್ಯವಸ್ಥೆ ಇಡಲ ಈ ಸಾಲ ಬಂದ್ಮೇಲೆ ಒಂಜಿ ಇಲ್ಲುಪ್ಪ ತುಲೆ ಇಲ್ಲ ಅವು ಇಂದು ಪೂರ ವ್ಯವಸ್ಥೆ ದುಂಬದಗಾದ ಲೆಕ್ಕ ಮರಣ ಜನ ಇಲ್ಲಡ್ದು ಸಾಸಿವೆ ಪತ್ತೊಂದು ಬಲ ಬರ್ಲಕ್ಕ ಇತ್ತ ಸಾಲ ಜನ ಇಲ್ಲಡ್ದು ಸಾಸಿವೆ ಪತ್ತ ಬರೋದು ಅಟ್ಲೀಸ್ಟ್ ಎಂಜಿನ ಗೊತ್ತುಂಡೆ ನಾನು ಅಂತೂಲೆ ಒಂಜಿ ಇಲ್ಲಲೆ ಒಂದಿ 16,000 ಬೆನ್ಪೆಂದಂಡ 6,000 ನೇ ಕಟ್ವಿ ಐಕೆ ಆ್ಯಕ್ಟಿವಾ ಕಟ್ವಿ ಆ್ಯಕ್ಟಿವ್ 1.5 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಆತನು ಆನಿಲ್ಲ ಸಾಲ ಪ್ರತಿಯೊಂದು ಇಲ್ಲ ಸಾಲ ಯಾನಲ ಸಾಲನೇ ಮಿತ್ತು ಬರ್ಪಿನ ಪ್ರಯತ್ನ ಮಾತ್ರ ಆ ಪ್ರಯತ್ನ ಲಾಸ್ಟ್ ಮುಟ್ಟಲ್ಲ ಆಯ್ತು ಐನೆಟ ಮಲ್ತೊಂದೇ ಉಪ್ಪುಡೆ ಒಂದು ವ್ಯವಸ್ಥೆ. ಓಕೆ, ಇದು ಮಂಗಳೂರಿನ ಕರಾವಳಿಗರ ಮಾತುಗಳು. ಬೆಲೆ ಏರಿಕೆ ಆಗ್ತಾ ಇದೆ. ಒಂದು ಕಡೆ ಪೆಟ್ರೋಲ್, ಡೀಸೆಲ್, ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಗಳಾಗ್ತಾ ಇದೆ. ಸೊ ಇದರಿಂದ ಜನರು ಕಷ್ಟಪಡ್ತಾ ಇದ್ದಾರೆ. ಸೊ ಹಲವರ ಅಭಿಪ್ರಾಯಗಳಿದೆ. ಸೊ ರಿಕ್ಷಾ ಡ್ರೈವರ್ಗಳಾಗಿರ್ಬೋದು, ಬಸ್ ಡ್ರೈವರ್ಗಳಾಗಿರ್ಬೋದು, ಅಥವಾ ಕಂಡಕ್ಟರ್ಗಳಾಗಿರ್ಬೋದು, ಮತ್ತು ಇಲ್ಲಿ ಪ್ರವಾಸಿಗರು ಯಾರಿದ್ದಾರೆ, ಸೊ ಅವರೆಲ್ಲರ ಅಭಿಪ್ರಾಯಗಳನ್ನು ನಾವು ಕೇಳಿದ್ದೇವೆ. ಪ್ರತಿಯೊಬ್ಬರೂ ಕೂಡ ಇರುವಂಥದ್ದು ಬೆಲೆ ಏರಿಕೆ ಮಾಡುವಂಥದ್ದು ಏನೇ ಕಾರಣಗಳಿರ್ಬೋದು, ಬಟ್ ಅದು ರಾಜಕೀಯ. ನಮಗದು ಬೇಕಾಗಿಲ್ಲ. ನಾವು ದಿನನಿತ್ಯದ ಜೀವನವನ್ನು ನಡೆಸಬೇಕು ಅಂತ ಆದರೆ ನಮಗೆ ಪ್ರಮುಖವಾಗಿ ನಮ್ಮ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಬೇಕು. ಸರ್ಕಾರ ಅಂತ ಹೇಳಿ ರಾಜ್ಯದ ಗದ್ದುಗೆಯನ್ನು ಏರಿದ ನಂತರ ಜನರಿಗೆ ಪೂರಕವಾಗಿರಬೇಕು. ಸರ್ಕಾರಕ್ಕೆ ಏನೋ ತೊಂದರೆ ಆಗ್ತಾ ಇದೆ, ಯಾವುದೋ ಗ್ಯಾರಂಟಿಗಳನ್ನು, ಫ್ರೀಗಳನ್ನು ತಾವು ನೀಡ್ತೀರಿ ಅಂತ ಆದರೆ ಅದಕ್ಕೆ ಮುಂಚಿತವಾಗಿ ಎಲ್ಲ ರೀತಿಯಾದಂಥ ಯೋಜನೆಗಳನ್ನು ಹಾಕಿಕೊಳ್ಬೇಕು. ಅದು ಯಾವುದೂ ಕೂಡ ಇಲ್ಲದೆ ಯಾಕೆ ಫ್ರೀ ಗ್ಯಾರಂಟಿಗಳನ್ನು ಘೋಷಣೆ ಮಾಡಬೇಕಾದಂಥ ಅನಿವಾರ್ಯತೆ ಬಂತು? ಆ ಫ್ರೀ ಗ್ಯಾರಂಟಿ ಘೋಷಣೆ ಮಾಡಿರೋದ್ರಿಂದ ಈಗ ಈ ಪರಿಸ್ಥಿತಿ ರಾಜ್ಯಕ್ಕೆ ಬರ್ತಾ ಇದೆ. ಮತ್ತು ಕೆಲವರ ಇನ್ನೊಂದು ಆ್ಯಂಗಲಲ್ಲಿ ನೋಡೋದಾದರೆ ಇದು ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇರುವಂಥ ಪ್ರೊಸೆಸ್. ಸೊ ರಾಜ್ಯ ಅಂತ ಹೇಳಿದ ಮೇಲೆ, ಸರ್ಕಾರ ಅಂತ ಹೇಳಿದ ಮೇಲೆ, ಅದು ಯಾವುದೇ ಸರ್ಕಾರ ಆಡಳಿತಕ್ಕೆ ಬಂದರೂ ಕೂಡ ಪ್ರೈಸಿಂಗ್ ವೇರಿಯೇಷನ್ ಆಗ್ತಾನೆ ಇರುತ್ತೆ. ಅದು BJP ಅಂತ ಹೇಳೋದಕ್ಕಾಗೋದಿಲ್ಲ, ಕಾಂಗ್ರೆಸ್ ಅಂತ ಹೇಳೋದಕ್ಕೂ ಆಗೋದಿಲ್ಲ. BJP ಆಡಳಿತದಲ್ಲಿರುವಾಗಲೂ ಕೂಡ ಪ್ರೈಸಿಂಗ್ ವೇರಿಯೇಷನ್ ಆಗಿದೆ, ಪ್ರೈಸ್ ಜಾಸ್ತಿನೂ ಕೂಡ ಆಗಿದೆ. ಸೊ ಹಾಗಾಗಿ ಇದು ಕರಾವಳಿಗರ ಅಭಿಪ್ರಾಯ. ಸೊ ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಕುರಿತಾಗಿ ಯಾವ ರೀತಿಯಾದಂಥ ಅಭಿಪ್ರಾಯಕ್ಕೆ ಬರುತ್ತೆ? ಇನ್ನಾದರೂ ಜನರ ಕಷ್ಟಕ್ಕೆ ಜನಪರವಾದಂಥ ಸರ್ಕಾರ ಅಂತ ಹೇಳಿ, ಕರ್ನಾಟಕ ಮಾಡೆಲ್ ಅಂತ ಹೇಳಿ ದೇಶದಾದ್ಯಂತ ಗುರುತಿಸಿಕೊಂಡಿರೋದ್ರಿಂದ BJPಯ ಪ್ರೊಟೆಸ್ಟ್ಗಳು ಕೂಡ ನಡೀತಾ ಇದೆ, ಪ್ರತಿಭಟನೆಗಳು. ಒಂದು ಕಡೆ ಜನರ ಅಭಿಪ್ರಾಯಗಳು ಕೂಡ ಬೆಲೆ ಏರಿಕೆ ಕಡಿಮೆ ಆಗಬೇಕು ಅಂತ ಹೇಳಿ. ಸೊ ಈ ಎಲ್ಲ ಕಾರಣಗಳಿಂದ ಜನರಿಗೆ ಪೂರಕವಾಗಿ ಸರ್ಕಾರ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.